ಟ್ರ್ಯಾಪರ್ಗಳ ಉಪಯೋಗ ಅದರ ಉಪಯೋಗ ಆಗಿದೆ ತುಂಬಾ. ಹೌದಾ? ಇದಾದ ನಂತರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ಲಿಕ್ಕೆ ಶುರು ಆಯ್ತು. ಹೌದಾ? ನಾನು ನಿಮ್ಮ ವಿಡಿಯೋದಿಂದಲೇ ನಾನು ನಾವೆಲ್ಲರೂ ಕೂಡ ಬ್ಯುಸಿ ಇರೋರು, ಯಾರು ಫ್ರೀ ಆಗಿರುವಂಥವ್ರಲ್ಲ. ಆದರೆ ನಮ್ಮ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಮನೆಗೆ ಬೇಕಾಗಿರೋ ತರಕಾರಿಗಳನ್ನು ಮನೆಯಲ್ಲಿ ಬೆಳಿಬೇಕು ಅನ್ನೋದು ತುಂಬಾ ವರ್ಷದಿಂದ ಹುಡುಕ್ತಿದ್ದೆ ನಾನು. ಇದೊಂದು ಉಪ್ಪಿನಕಾಯಿ ಮಾಡುವಂತ. ಇದು ಮಾದಿಫಲ ರಸಾಯನ ಅಂತ ಒಂದು ಆಯುರ್ವೇದಿಕ್ ಅಲ್ಲಿ ಬಹಳ ಫೇಮಸ್ ಒಂದು ಔಷಧಿ ಇದೆ. ಮಾನಸಿಕ ನೆಮ್ಮದಿ, ಬಹಳ ಖುಷಿ ನಮ್ಗೆ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲೆಲ್ಲಿ ಹೋಗುವಾಗಲೂ ನೆನಪು ಬರ್ತದೆ ಅಲ್ಲ. ನಮಸ್ಕಾರ ಎಲ್ರಿಗೂ ಕೂಡ, ಹೇಗಿದ್ದೀರಿ? ಇವತ್ತು ಬೆಂಗಳೂರಿಗೆ ಬಂದಿದ್ದೆ ನಾನು. ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ಒಂದು ಸ್ಪೆಷಲ್ ಇಬ್ಬರು ಪರ್ಸನ್ ನಾನು ಇವತ್ತು ಭೇಟಿಯಾಗಿದ್ದೆ. ಒಬ್ಬರು ಬೆಂಗಳೂರಿನ ಪೀಣ್ಯ ವಿಭಾಗದ DCP ಸದಾನಂದ ತಿಪ್ಪಣ್ಣನವರು ಅಂತೇಳಿ, ಲೋಕದ ಬಗ್ಗೆ ವಿಶೇಷವಾಗಿರುವಂಥ ಅನುಭವರವರು. ಅದರೊಟ್ಟಿಗೆ ಮನೆಯ ಪಕ್ಕದಲ್ಲಿ ನ್ಯಾಚುರಲ್ ಫಾರ್ಮಿಂಗನ್ನು ಮನೆಯ ಪಕ್ಕದಲ್ಲಿ ಮೈಸೂರಲ್ಲಿ ಮಾಡ್ತಾ ಮನೆಗೆ ಬೇಕಾದ ತರಕಾರಿಗಳ ಹಣ್ಣುಗಳನ್ನು ಮನೆಯಲ್ಲೇ ಉಪಯೋಗಿಸುವಂಥ, ಸಾವಯವದ ಬಗ್ಗೆ ಅಪಾರ ಆಸಕ್ತಿ ಇರುವಂಥ ಒಬ್ಬರು ಪೊಲೀಸ್ ಅಧಿಕಾರಿ. ಅವ್ರನ್ನ ಭೇಟಿಯಾದೆ. ತುಂಬ ರೆಸ್ಪೆಕ್ಟೆಡ್ ಫುಲ್ ಆಗಿ ನಡೆಸ್ಕೊಂಡ್ರು. ನಮಗೆ ತುಂಬ ಸಲ ಅನ್ಸುತ್ತೆ, ತುಂಬ ದೊಡ್ಡ ದೊಡ್ಡ ಮಟ್ಟದ ಕೆಲಸ ಮಾಡ್ತಿರುವಂಥವರು ಕೂಡ ನಮ್ಮಂಥ ಸಾಮಾನ್ಯ ಜನರೊಟ್ಟಿಗೆ ಇಷ್ಟು ಚೆನ್ನಾಗಿ ಬೆರೀತಾರಲ್ಲ ಅನ್ಸುತ್ತೆ. ಅವರ ಕೈತೋಟಕ್ಕೆ ಬೇಕಾಗಿರುವಂಥ ಬೀಜಗಳನ್ನು ಕೊಟ್ಟೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿ ನಾನು ಅಲ್ಲಿಂದ ಇನ್ನೊಂದು ಕಡೆಗೆ ಬಂದಿದ್ದೆ. ಇವ್ರದ್ದು ಮೂಲತಃ ಇರುವಂಥದ್ದು ಮಂಗಳೂರಿನ ಕಾರ್ ಸ್ಟ್ರೀಟ್ನವರು. ಇವರು ಬೆಂಗಳೂರಿಗೆ ತುಂಬ ವರ್ಷದ ಹಿಂದೆ ಹೋಗಿ ಬೆಂಗಳೂರಲ್ಲಿ ಒಂದು ಕ್ಯಾಟರಿಂಗ್ ಸ್ಥಾಪನೆ ಮಾಡಿದರು, ಸೋನಾ ಕ್ಯಾಟರರ್ಸ್ ಅಂತೇಳಿ. ದೀಪಿಕಾ ಪಡುಕೋಣೆಯವರ ಮದುವೆಗೆ ಊಟದ ವ್ಯವಸ್ಥೆಯನ್ನು ಸೋನಾ ಕ್ಯಾಟರರ್ಸ್ ಮಾಡಿತ್ತು. ಅಂದರೆ ಅಷ್ಟು ಫೇಮಸ್ ಆಗಿರುವಂಥದ್ದು. ಬೆಂಗಳೂರಲ್ಲಿ ಮಂಗಳೂರಿನ ಸ್ಟೈಲ್ ಇದ್ದು, ಮಂಗಳೂರಿನ ಬೇರೆ ಬೇರೆ ಖಾದ್ಯಗಳಲ್ಲೆಲ್ಲವೂ ಕೂಡ ಬೆಂಗಳೂರಿಗೆ ಪರಿಚಯ ಮಾಡಿಸಿದ್ದೀವಿ. ಕೃಷಿಯ ಬಗ್ಗೆ ಎಷ್ಟು ಆಸಕ್ತಿ ಅಂತ ಹೇಳಿದ್ರೆ, ಅವರ ಮಲ್ಲೇಶ್ವರನ ಮನೆಯ ಪಕ್ಕದಲ್ಲಿ ಸಣ್ಣ ಕೈತೋಟವನ್ನು ಮಾಡಿದ್ದಾರೆ. ಇದು ಎಲ್ರಿಗೂ ಕೂಡ ಪ್ರೇರಣೆ ಆಗಬೇಕು. ಯಾಕೆಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಬ್ಯುಸಿ ಇರೋರು, ಯಾರು ಫ್ರೀ ಆಗಿರುವಂಥವ್ರಲ್ಲ. ಆದರೆ ನಮ್ಮ ಆರೋಗ್ಯದ ಕಾಳಜಿ ದೃಷ್ಟಿಯಿಂದ ಮನೆಗೆ ಬೇಕಾಗಿರೋ ತರಕಾರಿಗಳನ್ನು ಮನೆಯಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಇವರದು ಬ್ರ್ಯಾಂಡ್ ಆಗಿದ್ದಾರೆ ಬೆಂಗಳೂರಲ್ಲಿ. ಮಲ್ಲೇಶ್ವರಂನ ಗಣೇಶನ ಮನೆಗೆ ಬಂದಿದ್ದೇನೆ. ಒಳ್ಳೆ ಮರಗಳನ್ನೆಲ್ಲ ಬೆಳೆಸಿರ್ತಾರೆ. ಇಡೀ ಮನೆಗೆ ಎಂಟ್ರಿ ಆಗಬೇಕಾದ್ರೆ ಮನೆಯ ಎದುರುಗಡೆ ಪೂರ್ತಿ ಹೂ ಗಿಡಗಳನ್ನು ನೀವು ಕಾಣಬಹುದು. ಇಲ್ಲಿ ಕುಂಡಗಳ ಅಲ್ಲಿ ಗಿಡಗಳನ್ನು ಇಟ್ಟಿದ್ದಾರೆ. ಕಾಂಪೌಂಡ್ನ ಮೇಲೆ ಖಾಲಿ ಜಾಗವನ್ನು ಎಲ್ಲಿಯೂ ಕೂಡ ಬಿಟ್ಟಿಲ್ಲ. ನೋಡಿ, ಇಲ್ಲೊಂದು ಕಳ್ಳಿಯನ್ನು ನೀವು ಕಾಣಬಹುದು. ಈ ಕಳ್ಳಿ ಯಾವುದು ಅಂತೇಳಿ, ತುಂಬ ಸಣ್ಣದಾಗಿ ತುಂಬ ಚೊಕ್ಕ ಆಗಿರುವಂಥ ಒಂದು ಕಳ್ಳಿ ಗಿಡ ಇದು. ಇಡೀ ಮನೆಗೆ ತಾಗಿಕೊಂಡಿರೋ ರೀತಿಯಲ್ಲಿ ಹೂಗಳನ್ನು ಸೆಟ್ಟಿಂಗ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನೋಡಿ ಎಷ್ಟು ಸುಂದರವಾಗಿರುವಂಥ ಹೂಗಳು, ಬೇರೆ ಬೇರೆ ರೀತಿಯ ಹೂಗಳಿದೆ. ನೋಡಿ, ಇಲ್ಲೆಲ್ಲ ಮುಗ್ಗುಗಳಾಗಿದೆ ಹೇಳಿ, ಸಣ್ಣ ಸೇವಂತಿಗೆ ಅಂತೇಳಿ. ಬಸಳೆ ಹಾಕಿದ್ದಾರೆ, ಬಸಳೆ ಆಗಿರುವಂಥದ್ದು. ಕಡಿಮೆ ಜಾಗದಲ್ಲೂ ಕೂಡ ಹೇಗೆ ತರಕಾರಿ ಕೃಷಿಯನ್ನು ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ನಿಮಗೆ ಸಿಗ್ತದೆ. ತುಂಬ ಜನರಿಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕಾಂಪೌಂಡ್ ಮತ್ತು ಇಲ್ಲಿ ಮನೆಯ ಮಧ್ಯದಲ್ಲಿರುವಂಥ ಒಂದು ಪ್ಯಾಸೇಜ್ ಏನಿದೆ, ಇದರಲ್ಲಿ ಗಿಡಗಳನ್ನು ಹಾಕಿದ್ದಾರೆ. ಬದನೆ ಗಿಡ ಇದೆ, ಹೀರೆ ಗಿಡ ಇದೆ. ನೋಡಿ, ಇಲ್ಲಿ ಹೀರೆಯ ಬಳ್ಳಿ ಹೋಗಿರುವಂಥದ್ದು ನೀವು ಕಾಣ್ಬೋದು ಮೇಲ್ಗಡೆಗೆ. ಅದಾದಮೇಲೆ ಇಲ್ಲಿ ಬದನೆ ಹಾಕಿದ್ದಾರೆ, ಹಾಗೆ ಎಲೆ ಹಾಕಿದ್ದಾರೆ. ಎಲೆ ಅಂದರೆ ವೀಳ್ಯದ ಎಲೆ ಹಾಕಿದ್ದಾರೆ. ಹಳದಿ ಟ್ರ್ಯಾಪರನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಸಣ್ಣ ಸಣ್ಣ ಗಿಡಗಳು ನಿಮಗೆ ಬಸಳೆ ಇದೆ, ಮೆಣಸು ಇದೆ. ಇದರಲ್ಲಿ ಎಲ್ಲ ಇವರ ಮನೆಗೆ ಬೇಕಾದಷ್ಟು ಆಗತ್ತೆ ಅಂತಿಲ್ಲ. ಆದರೆ ಸ್ವಲ್ಪ ಆದರೂ ನಮ್ಮ ಮನೆಯದು ಇರಬೇಕು, ಒಂದು ಸಾವಯವದ ಬಗ್ಗೆ ಕಾಳಜಿ ಇರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇವರು ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಟೊಮೆಟೊ ಕಾಣ್ತಾ ಇದೆ, ಮೆಣಸು ಆಗಿದೆ. ಅದೇ ರೀತಿಯಲ್ಲಿ ಆಗಲಕಾಯಿ ನೋಡಿ, ವೈಟ್ ಆಗಲ, ನಮ್ಮ ಊರಿನ ಆಗಲ ಇದು. ಇದಕ್ಕೆ ಚಪ್ಪರ ಹಾಕಿರುವಂಥದ್ದು ನೋಡಿ, ಪೂರ್ತಿ ಮೇಲ್ಗಡೆಗೆ ಬಲೆ ಹಾಕಿ ಸುಂದರವಾಗಿರುವಂಥ ಚಪ್ಪರವನ್ನು ಹಾಕಿದ್ದಾರೆ. ಇದು ಕೊತ್ತಂಬರಿ ಸೊಪ್ಪು ಸಣ್ಣ ಟ್ರೇಯಲ್ಲಿ ಹಾಕಿರುವಂಥದ್ದು. ಅದೇ ರೀತಿಯಲ್ಲಿ ಇದು ಪುದೀನದ ಸೊಪ್ಪನ್ನು ಕೂಡ ಹಾಕಿದ್ದಾರೆ. ಸಣ್ಣ ಸಣ್ಣ ಗಿಡಗಳನ್ನು ರೆಡಿ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ನಿಮಗೆ ಕಾಣಬಹುದು, ಇಲ್ಲಿ ಬಸಳೆ ಅದರ ಬೀಜಗಳಾಗಿದೆ, ಬೀಜಗಳಾಗಿ ಆಗಿದೆ ಅಂತೇಳಿದರು. ಅದೇ ರೀತಿಯಲ್ಲಿ ಬೀನ್ಸ್ ಟ್ರ್ಯಾಪರ್ಗಳಿಗೆ ನೋಡಿ ಏನೇನು ಸಿಕ್ಕಾಕೊಂಡಿದೆ. ನೋಡಿ, ಟ್ರ್ಯಾಪರ್ ಯಾಕೆ ಉಪಯೋಗ ಆಗುತ್ತೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಕಾಣಬಹುದು. ಎಷ್ಟೋ ಕೀಟಗಳು ನಿಯಂತ್ರಣಕ್ಕೆ ಬರ್ತದೆ. ಅಲಸಂಡೆ, ಈ ಕುಕ್ಕುಂಬರ್ನ ಬಗ್ಗೆ ನಿಮಗೆ ಗೊತ್ತಿರ್ತದೆ. ಆಗಾಗ ಫೇಸ್ಬುಕ್ಕಲ್ಲಿ ಒಂದು ಆ್ಯಡ್ ಬರ್ತದೆ, ಸಣ್ಣ ಸಣ್ಣ ಬೆರಳಿನ ಗಾತ್ರದ ಮುಳ್ಳು ಸೌತೆ ಬಗ್ಗೆ. ಆ ಮುಳ್ಳು ಸೌತೆಯನ್ನು ಆನ್ಲೈನಿಂದ ತಂದು ಇವರು ಹಾಕಿರುವಂಥದ್ದು ಈ ಗಿಡಗಳನ್ನು. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಬೀನ್ಸ್ ನೋಡಿ ಹೇಗೆ ಆಗಿದೆ ನೋಡಿ. ಬೀನ್ಸ್ಗಳು ಆಗೋದಿಲ್ಲ ಅಂತ ಹೇಳ್ತಾರೆ, ಆದರೆ ಇಲ್ಲಾಗತ್ತೆ. ಇಲ್ಲಿ ಯಾಕೆಂದರೆ ಇದು ನಮ್ಮ ಬೆಂಗಳೂರಿನ ಕ್ಲೈಮೇಟಿಗೆ ಮ್ಯಾಕ್ಸಿಮಮ್ ಯಾವುದೇ ತರಕಾರಿಗಳಾಗುವಂಥ ಒಂದು ಕ್ಲೈಮೇಟ್ ಇದು. ತುಂಬ ಸೂಪರ್ ಆಗಿರುವಂಥ ಕ್ಲೈಮೇಟ್ ಇದು. ಅಲೋವೆರಾ, ನೋಡಿ, ಅಲೋವೆರಾದ ಜ್ಯೂಸ್ಗಳನ್ನು ಮಾಡ್ಬೋದು, ತಲೆಗೆ ಹಾಕ್ಬೋದು. ಸಂಪಿಗೆ ಗಿಡ ಇದೆ,
ಎಲ್ಲವನ್ನು ಕಡಿಮೆ ಜಾಗದಲ್ಲಿ ಹಾಕಿರುವಂಥದ್ದು. ಇಲ್ಲಿ ಒಂದು ನೋಡಿ, ಇದೊಂದು ಸಣ್ಣದಾಗಿರುವಂಥ ಲಿಂಬೆ ಹುಳಿಯ ಗಿಡ. ಇಲ್ಲಿ ನಿಮಗೆ ಕಾಣಬಹುದು ಎಷ್ಟು ಲಿಂಬೆ ಹುಳಿಯ ಸಣ್ಣ ಸಣ್ಣ ಮಿಡಿಗಳಾಗಿದೆ ನೋಡಿ. ಅಂದರೆ ನೀನೆ ಫುಲ್ಲು ಇದರಲ್ಲಿ ಆಗಿದೆ. ಇದು ದೊಡ್ಡದಾದ್ಮೇಲೆ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ, ಅದನ್ನು ಕೇಳಬೇಕಷ್ಟೇ ಅವರ ಹತ್ರ. ನೋಡುವಾಗ ಭಾರಿ ಸುಂದರವಾಗಿ ನಿಮಗೆಲ್ಲವೂ ಕೂಡ ಕಾಣುತ್ತದೆ. ಒಂದೇ ಲಗ ನಮ್ಮ ಊರಲ್ಲಿದ್ದರೆ ನಮಗೆ ನೆಗ್ಲೆಕ್ಟ್, ಆದರೆ ಬೆಂಗಳೂರಲ್ಲಿ 1 ಸ್ಕ್ವೇರ್ ಫೀಟಿಗೆ ಲಕ್ಷಾಂತರ ರೂಪಾಯಿ ಇರುವಂಥ ಜಾಗದಲ್ಲೂ ಕೂಡ ಅದನ್ನು ಒಂದು ವ್ಯಾಲ್ಯೂ ಹಾಕಿದ್ದಾರೆ ನೋಡಿ. ಇದು ನೀವು ಕಾಣಬಹುದು, ಇದು ಅಂಬಟೆ, ಸಣ್ಣದರಲ್ಲಿ ಆಗುವಂಥ ಅಂಬಟೆ ಇರುವಂಥದ್ದು ನೋಡಿ. ಈ ಎಲೆ ನೀವೊಂದು ಕಾಣಬಹುದು, ಇದು ಶುಗರನ್ನು ರಿವರ್ಸ್ ಮಾಡ್ತದೆ. ಇದು ಎಲೆ ಹುಳಿಯಾಗಿರ್ತದೆ. ಇದು ನಮ್ಮಲ್ಲಿ ಕಾಟ್ ಅಂತೇಳಿ ಇದನ್ನು ಕಡ್ದು ಅಡಿಕೆ ಬಿಡೋಕ್ಕೆ ಆಗ್ತದೆ ನಾವು. ಆದರೆ ಇದರ ವ್ಯಾಲ್ಯೂ ಗೊತ್ತಿರುವಂಥದ್ದು ಯಾರು ಸಿಟಿಯಲ್ಲಿ ಹಳ್ಳಿಗಳನ್ನು ಬಿಟ್ಟು ಹೋಗಿದ್ದಾರೆ ಅವರಿಗೆ ಅದರ ವ್ಯಾಲ್ಯೂ ಗೊತ್ತಿರ್ತದೆ. ನಮ್ಮೊಟ್ಟಿಗೆ ಗಣೇಶನ ಇದ್ದಾರೆ. ಗಣೇಶನವ್ರದ್ದು ಮನೆ ಮಂಗಳೂರಲ್ಲ? ನಂದು ಮಂಗಳೂರೇ ಪ್ರಾಪರ್, ಕಾರ್ ಶೀಟಲ್ಲಿ ಇರುವಂಥದ್ದು. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಈಗ ಬೆಂಗಳೂರಲ್ಲಿ 35 ವರ್ಷ ಆಯ್ತು. ನೀವು ತುಂಬ ಫೇಮಸ್ ಕ್ಯಾಟರರ್ ಅಂತ ಕೇಳಿದ್ದೇನೆ ನಾನು. ಯಾಕಂದರೆ ನೀವು ದೀಪಿಕಾ ಪಡುಕೋನೆ ಅವರ ಮದುವೆಗೆ, ಈ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಕಾರ್ಯಕ್ರಮಗಳಿಗೆಲ್ಲ ನೀವು ಇಲ್ಲಿ ಊಟವನ್ನು ಕೊಡ್ತಿದ್ರಿ. ಮತ್ತು ಮ್ಯಾಂಗ್ಳೂರ್ನ ಒಂದು ಟೇಸ್ಟ್ನ ಪ್ರಾಪರ್ ಆಗಿರೋ ಒಂದು ಬ್ರ್ಯಾಂಡ್ ಸೆಟ್ ಮಾಡಿದಿರಿ. ಕರಾವಳಿದು ಎಲ್ಲ ಬ್ರ್ಯಾಂಡ್ಗಳನ್ನು ಇಲ್ಲಿ ಬೆಂಗಳೂರಿಗೆ ಪರಿಚಯಿಸಿದೆ ನಾವು. ಕರಾವಳಿದು ಸ್ಟೈಲ್ನ ಊಟ ಬೇಕಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಪತ್ರೊಡೆ, ಅದು ಇದು, ಕೊಟ್ಟೆ, ಕಡುಬು, ಶಾವಿಗೆ ಎಲ್ಲ ಮಾಡಿದ್ರಿ. ಈಗ ಈ ಬಿಜಿಯ ಮಧ್ಯದಲ್ಲೂ ಕೂಡ ನೀವು ಇಷ್ಟೊಳ್ಳೆ ಒಂದು ಕೈತೋಟವನ್ನು ಮಾಡಿದಿರಿ. ಹೇಗೆ ಇದು? ಎಷ್ಟು ವರ್ಷ ಆಯ್ತು ಬರಲಿ? ಇದೊಂದು ಹುಚ್ಚು. ಸದ್ಯಕ್ಕೀಗ 2-3 ತಿಂಗಳಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಇಲ್ಲೇ ಮನೆಯಲ್ಲಿ. ಮುಂಚೆ ಎಲ್ಲ ತೋಟ ಗೀಟ, ಆಮೇಲೆ ತೋಟ ಸುತ್ತುದು, ಈ ಕೃಷಿ ಬಗ್ಗೆ ಎಲ್ಲ ನಮ್ಗೆ ಇದ್ ಮಾಡೋದು ಬಹಳ ಇಂಟ್ರೆಸ್ಟ್. ನಾನು ನಮ್ಮ ಮಿಸ್ಸಸ್ ಇಬ್ರು ಫ್ರೀ ಆದಾಗ ಹೋಗ್ತೀವಿ ಎಲ್ಲ ತಿರುಗಾಡ್ಕೊಂಡು. ಇದೊಂದು ಹಿಡ್ಕೊಂಡಿದ್ದೀರಲ್ಲ, ಇದು ಏನಿದೆ? ಲಿಂಬೆ ಹುಳಿ. ಇದು ತುಂಬಾ ವರ್ಷದಿಂದ ಹುಡುಕ್ತಿದ್ದೆ ನಾನು, ಉಪ್ಪಿನಕಾಯಿ ಮಾಡುವಂತ. ಇದು ಮಾದಿಫಲ ರಸಾಯನ ಅಂತ ಒಂದು ಆಯುರ್ವೇದಿಕ್ ಅಲ್ಲಿ ಬಹಳ ಫೇಮಸ್ ಒಂದು ಔಷಧಿ ಇದೆ. ಇದರಿಂದ ಇದು ಪಿತ್ತಕ್ಕೆಲ್ಲ ಬಹಳ ಒಳ್ಳೆಯದು. ನೋಡಿ ಸ್ನೇಹಿತರೆ, ಇಷ್ಟು ದೊಡ್ಡ ಲಿಂಬೆಹುಳಿ ಗಾತ್ರದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರತಿ ಊರುಗಳಲ್ಲಿ ಇರ್ತದಲ್ಲ. ಈಗ ಇಲ್ಲ, ಇದು ಲಾಭ ಇಲ್ಲ ಅಂತ ಹೇಳಿ ಜನ ಕಟ್ ಮಾಡಿಬಿಟ್ರು ಗಿಡಗಳನ್ನೆಲ್ಲ. ಟ್ರೆಡಿಷನಲ್ ಊರಿದು ಬೇಕು ಅಂತ, ಊರಿನ ಬೆಂಡೆಕಾಯಿ, ಊರಿನ ಬದನೆಕಾಯಿ, ಇಂಥದ್ದೆಲ್ಲ ಟೈಮ್ ಪಾಸ್. ಇದರಿಂದ ಮಾನಸಿಕ ನೆಮ್ಮದಿ, ಬಹಳ ಖುಷಿ ನಮ್ಗೆ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ಅಲ್ಲಿ ಇಲ್ಲಿ ನಾವು ಎಲ್ಲೆಲ್ಲಿ ಹೋಗುವಾಗಲೂ ನೆನಪು ಬರ್ತದೆ ಅಲ್ಲ. ಒಳ್ಳೆ ಚಿಗುರು ಬಿಡ್ತಾ, ಇದು ಬಿಡ್ತಾ, ಅದೊಂಥರ ಹೂ ಬಿಟ್ಟದೇನಾಯ್ತು. ಹೌದು ಅಲ್ಲ, ಖುಷಿ ಅಂದ್ರೆ ಖುಷಿ ಅಲ್ಲ, ಬೇರೆ ಯೋಚನೆ ಬರುದಿಲ್ಲ. ಹೌದೌದು, ಕರೆಕ್ಟ್. ಆಗ ನಿಮ್ಗೆ ಒಂದು ಒಳ್ಳೇದಕ್ಕೆ ಯೋಚನೆ ಆಗ್ಲಿಕ್ಕೆ ಶುರು. ಹೌದೌದು, ಇಲ್ಲದ್ರೆ ಒಳ್ಳೇದು ಯೋಚನೆ ಮಾಡಿಲ್ಲ ಅಂದ್ರೆ ಕೆಟ್ಟದ್ದು ಬರ್ತದೆ ಅಲ್ಲ. ಆಮೇಲೆ ಒಂದು ಈ ಯೂಟ್ಯೂಬರ್ಗಳಿದೆಯಲ್ಲ, ಇದರಿಂದ ತುಂಬಾ ಅನುಕೂಲ ಆಗಿದೆ. ನಾವೀಗ ಈ ನಮ್ಮ ಮಲೆ ಬಟ್ಟೆಯವರಿಂದ ನೋಡಿ ಸಣ್ಣ ಪುಟ್ಟ ಈ ಟ್ರ್ಯಾಪರ್ ಗೀಪರ್ ತಂದು ಈಗ ಇನ್ನೂ ಚೆನ್ನಾಗಿ ಬರ್ತಾ ಇದೆ ಅಲ್ಲ. ಹೌದು, ಈ ಟ್ರ್ಯಾಪರ್ನ ತಗೊಂಡ್ಬಂದಿರೋದಲ್ಲ ನೀವು? ಹೌದು, ಇಲ್ಲೇ ಬೆಂಗಳೂರು. ನೋಡಿ, ಟ್ರ್ಯಾಪರ್ಗಳ ಉಪಯೋಗ, ಅದರ ಉಪಯೋಗ ಆಗಿದೆ ತುಂಬಾ. ಹೌದಾ? ಆದ ನಂತರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ಲಿಕ್ಕೆ ಶುರು ಆಯ್ತು. ಹೌದಾ? ನಾನು ನಿಮ್ಮ ವಿಡಿಯೋದಿಂದಲೇ ನಾನು ನೋಡಿ ಇದ್ ಮಾಡಿದ್ದು. ಎಷ್ಟು ಟೈಮ್ ನೋಡ್ತಿದ್ದೀರಿ ನಮ್ಮ ವಿಡಿಯೋಗಳನ್ನು? ಸುಮಾರು 1 ವರ್ಷದಿಂದ ನೋಡ್ತಾ ಇದ್ದೀವಿ ಅಲ್ಲ. ನೋಡಿ, ನೀವು ಕಾಂಟ್ಯಾಕ್ಟ್ ಆಗಿದ್ದು ಈಗ ಒಂದು 15 ದಿನ ಹಿಂದೆ. ಎಲ್ಲೆಲ್ಲಿಂದ ನೋಡ್ತಾ ಇರ್ತಾರೆ ನಮ್ಗೆ. ಅದೇ ನೋಡಿ ಕಾಂಟ್ಯಾಕ್ಟ್ ಮಾಡುವ ಅಲ್ಲ. ನಿಮ್ಮ ವಿಡಿಯೋ ಅಷ್ಟು ಪ್ರಚೋದನಕಾರಿ, ಒಂಥರ ಖುಷಿ ಅಲ್ಲ. ಹೌದು, ಪ್ರೇರಣೆ ಆಗ್ತದೆ. ಯಾಕಂದ್ರೆ ಎಲ್ಲರೂ ಇಂಥ ಟೈಮ್ ಅಲ್ಲಿ ಸಣ್ಣ ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಸಣ್ಣ ಕೈ ತೋಟ ಒಂದು ಮನೆಗಾಗುವಷ್ಟು ಮಾಡಿದ್ರು ತುಂಬಾ ಒಳ್ಳೇದೇ ಅಲ್ವಾ? ಹೌದು. ಈಗ ಬೆಂಗಳೂರು ಹಳ್ಳಿಗಳಲ್ಲಿ ತರೋದಕ್ಕಿಂತ ಹೌದು, ಇದೊಂದು ಹಾರ್ಟ್ ಏರಿಯಾ ಬೆಂಗಳೂರು ಸಿಟಿಯಲ್ಲಿ. ಇಲ್ಲಿ ಜಾಗನೇ ಕಡಿಮೆ ಇರುವಂತದ್ದು. ಅದರಲ್ಲಿ ಮಾಡಿದ್ರಿ ಅಂದ್ರೆ ತುಂಬಾ ಗ್ರೇಟ್. 20,000 ಇದೆ ಅಲ್ಲ. ಅಲ್ಲೊಂದು ಸ್ಕ್ವೇರ್ ಫೀಟ್ಗೆ ನಾನು ಹೇಳಿದೆ, ಆದ್ರೆ ನೀವು 2 ಸ್ಕ್ವೇರ್ ಫೀಟ್ ಇದೆ. ಅದು ಯಾವುದು ತಿಮರೆ ನೆಟ್ಟಿರೋದು, ಅಂದ್ರೆ 40,000 ಖರ್ಚು ಮಾಡಿ ತಿಮರೆಯನ್ನು ಇಟ್ಟಿದ್ದೀರಿ. ಈ ರೀತಿಯ ಒಂದು ನಿಮ್ಮ ಆಸಕ್ತಿ ನಮಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈ ಸಂಗತಿಗಳನ್ನ ನಾವು ತೋರಿಸೋದು ಯಾಕೆಂದ್ರೆ ತುಂಬಾ ಜನರಿಗೆ ಇನ್ಸ್ಪೈರ್ ಆಗ್ಲಿ, ಯಾರು ಮಾಡೋರು ಇರ್ತಾರೆ ಅವ್ರಿಗೆ ಒಂದು ಜೋಶ್ ಬರಲಿ, ಮತ್ತೆ ಯಾರಾದ್ರೂ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋರು ಇದ್ದಾರೆ, ನೆಕ್ಸ್ಟ್ ಪ್ರಾರಂಭ ಮಾಡ್ತಾರೆ. ನಂಗೆ ಪ್ರತಿದಿನ 4 ರಿಂದ 5 ಜನ ವಿಡಿಯೋ ಮಾಡಿ ಕಳಿಸ್ತಾರೆ, ಸರ್ ನಿಮ್ಮಿಂದಾಗಿ ನಾವು ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ ಅನ್ನುವಂತ ಸಂಗತಿಯನ್ನು ಅಲ್ವಾ. ನಾವೇ ಗೊಬ್ಬರ ಮಾಡೋದು, ನಾವೇ ಇದ್ ಮಾಡೋದು ಅಲ್ವಾ, ಇದರಿಂದೆಲ್ಲ ಸಹಜ ಕೃಷಿಗೆ ಹೌದು ಬಹಳ ಒಂದು ಹೆಲ್ಪ್ಫುಲ್. ಇದು ನೋಡಿ ಕರಿಬೇವು, ಮೊನ್ನೆ ಏನ್ ಚೆನ್ನಾಗಿ ಬರ್ತಿರ್ಲಿಲ್ಲ, ಈಗ ಕಟ್ಟಿಂಗ್ ಮಾಡಿ ಡೈಲಿ ಈಗ ನಾವು ಇದನ್ನೇ ಯೂಸ್ ಮಾಡೋದು. ಹೂವಿನ ಗಿಡಗಳನ್ನೆಲ್ಲ ಹಾಕಿದಿರಿ? ಹೌದು. ಎಲ್ಲಿಂದ ತಗೊಂಡ್ಬಂದಿರೋದು ಇದೆಲ್ಲ? ಇಲ್ಲಿ ಲಾಲ್ಬಾಗಿಂದ ಬೇರೆ ಬೇರೆ ಕಡೆಯಿಂದ ತರ್ತೀವಿ ಅಲ್ಲ. ಈ ಹವ್ಯಾಸಗಳ ನೋಡಿ
ನಿಮ್ಮ ಫ್ರೆಂಡ್ಸ್ಗಳನ್ನ ಹವ್ಯಾಸ ಬೆಳೆಸ್ಕೊಂಡಿದ್ದಾರಾ? ಇಲ್ಲ, ಅದು ಮನೆಗೆ ಬಂದಾಗ ಈಗ ನೋಡ್ತಾರಲ್ವಾ, ಹಾ, ತುಂಬಾ ಜನ ಈಗ ಇವರ ತಂಗಿ ಮನೆಯಲ್ಲೆಲ್ಲ ಬೆಳೆಸ್ಲಿಕ್ಕೆ ಶುರು ಮಾಡಿದ್ದಾರೆ. ಪ್ರಾರಂಭ ಮಾಡಿದ್ದಾರೆ. ಹೌದೌದು ಅಂದ್ರೆ ಪಾಸಿಟಿವ್ ಸ್ಪ್ರೆಡ್ ಆಗಬೇಕು ಅಂತ, ಹೌದು. ಒಳ್ಳೆ ವಿಷಯಗಳು ಹೌದು, ಹೆಚ್ಚು ಸ್ಪ್ರೆಡ್ ಆಗಬೇಕು ಅಲ್ವಾ? ಖಂಡಿತ. ಸರ್, ನಾವು ಈ ರೀತಿದ್ದು ಎಲ್ಲ ಮಾಡುವಂಥದ್ದು ಕೆಲವರಿಗೆ ಅನ್ಸುತ್ತೆ ಇದೇನು ಸಣ್ಣದಂತ ತೋರಿಸಿದ್ರಲ್ಲ 6 ನಿಮಿಷ 7 ನಿಮಿಷದಲ್ಲಿ ಅಂತೇಳಿ. ಯಾಕಂದ್ರೆ ನೀವು ಅಲ್ಲಿಂದ ಬಂದು ಮಂಗಳೂರಿಂದ ಬಂದು ಇಲ್ಲಿ ಮನೆಯ ಪಕ್ಕದಲ್ಲಿ ಇದನ್ನು ಮಾಡ್ತಿದ್ರಲ್ಲ, ಇದು ತುಂಬ ಜನರಿಗೆ ಒಂದು ಸ್ಪಾರ್ಕ್ ಆದಾಗ ಒಂದು ಇನ್ಸ್ಪೈರ್ ಆಗ್ತದೆ. ನಾವು ಬೇರೆ ಕಡೆ ನಮ್ಮಲ್ಲೆಲ್ಲ ಹೋಗುವಾಗ ಗಿಡಗಳನ್ನು ತಗೊಂಡು ಹೋಗ್ತೇನೆ, ಹೊಸ ಗಿಡಗಳನ್ನು ಅವ್ರಿಗೆ ಕೊಡ್ತೇನೆ. ಅದರ ಮುಖಾಂತರ ಇದು ಒಂದು ವಿಶೇಷವಾಗಿರುವಂಥ ಆಲೂಗಡ್ಡೆ ಸರ್. ಇದು ನೋಡಿ ಸ್ನೇಹಿತರೆ, ಇದನ್ನು ನಿಮಗೆ ಕೊಟ್ಟರ ತಕ್ಷಣ ಇದನ್ನು ವಿಡಿಯೋ ನೋಡಿದರೆ ನನಗೆ ಗ್ಯಾರಂಟಿ ಜನ ಬೈಲಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ನಾನು ಮೊನ್ನೆ ಡಿಸೆಂಬರ್ಲಿ ಇದನ್ನು ಎಲ್ಲರಿಗೂ ಕೊಡ್ತೇನೆ ಅಂತ ಹೇಳಿದೆ. ಇದು ಬಳ್ಳಿ ಆಲೂಗಡ್ಡೆ ಅಂತ, ಇದು ಏರ್ಪೋರ್ಟ್ ಔಟ್ ಅಂತೇಳಿ ಇದನ್ನು ಕೊಡ್ತೀನಿ ಅಂತ ಹೇಳಿದೆ. ಆದರೆ ನನಗೆ ಸಿಗ್ತಾ ಇಲ್ಲ. ಇದೊಂದು 2 ಸಿಕ್ಕಿದ್ದು, ಮತ್ತು ಸ್ವಲ್ಪ ಮನೆಗೆ ಬೇಕಾದಷ್ಟು ಸಿಕ್ತು. ಎಲ್ಲರೂ ಸಿಕ್ಕಿದ್ರೆ ಗ್ಯಾರಂಟಿ ನಾನು ಏಪ್ರಿಲ್ ಮೇಲೆ ನಿಮಗೆ ಕೊಡ್ತೇನೆ. ಆದರೆ ಸಿಗ್ತಾ ಇಲ್ಲ. ಇದು ನಾಟಿ ಆಲೂಗಡ್ಡೆ ಅಂತ. ನಮ್ಮಲ್ಲಿರುವಂಥದ್ದು ಈಗ ಹೈಬ್ರಿಡ್ ಆಲೂಗಡ್ಡೆ, ಯಾವುದು ನಾರ್ಮಲ್ ಆಲೂಗಡ್ಡೆ. ಇದು ನಾಟಿ ಸಣ್ಣದಾಗಿ ಬೆಳೀತದೆ, ಸಾಂಬ್ರಾಣಿ ಟೈಪಲ್ಲಿ. ಇದೆರಡನ್ನು ನೀವು ನೆಟ್ಟು ನಿಮ್ಮ ಮನೆಗೆ ಬೇಕಾದಷ್ಟು ಉಪಯೋಗ ಮಾಡಿ ಸರ್. ಇದನ್ನು ತುಂಬಾ ಮಾಡಿ ತೋರಿಸ್ತೇನೆ ನಿಮಗೆ. ಮಾಡಿ ಖಂಡಿತ. ಇದೊಂದು ಸಿಟಿಯಲ್ಲಿ ಜನರಿಗೆ ಒಂದು ವಸ್ತು ವಿಷಯ ತೋರಿಸಿ ಇದನ್ನ ಮಾಡಿ ತೋರಿಸಿ ಎಲ್ರಿಗೂ ಇದರ ಬೀಜ ಹಂಚುವಾಗ ಆಗಲಿ. ಧನ್ಯವಾದಗಳು ಸರ್.